ವಾಹನಗಳನ್ನ ಹೊಂದಿದ್ದವರಿಗೆ ಅದರ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇದ್ದೇ ಇರುತ್ತದೆ. ಅದಕ್ಕೆ ಒಂದು ಚೂರು ಗೆರೆ ಬಿದ್ದರಂತೂ ಅವರ ತಳಮಳ ಹೇಳೋದೇ ಬೇಡ. ಇನ್ನು ಬೇರೆ ವಾಹನವೇನಾದ್ರೂ ಡಿಕ್ಕಿ ಹೊಡೆದ್ರೆ, ಗುಂಡಿಗೆ ಬಿದ್ದು ನಜ್ಜುಗುಜ್ಜಾದ್ರೆ ಅದಕ್ಕೆ ಆಗುವ ಖರ್ಚು ಕೇಳಿಯೇ ವಾಹನದ ಮಾಲಕ ಕಂಗೆಟ್ಟು ಹೋಗ್ತಾನೆ. ಇಂತಹ ಸಂದರ್ಭದಲ್ಲಿ ಇಲ್ಲೊಂದು ನಾಯಿ ಕಾರು ಮಾಲಕನನ್ನೇ ಹೈರಾಣು ಮಾಡಿದೆ. ವಾಹನದ ಬಂಪರ್ ಅನ್ನ ಬೀದಿ ನಾಯಿಯೊಂದು ಹಲ್ಲಿನಿಂದ ಕಚ್ಚಿ ಕಚ್ಚಿ ಹಿಡಿದು ಎಳೆದು ಪುಡಿ ಪುಡಿ ಮಾಡಿದೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ಘಟನೆ ವೈರಲ್ ಆಗಿದೆ. ಆದ್ರೆ ಇದು ನಡೆದಿರೋದು ಎಲ್ಲಿ ಅನ್ನೋದು ತಿಳಿದು ಬಂದಿಲ್ಲ. ಆದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗಿರುವ ಈ ವಿಡಿಯೋ ಕಂಡು ವಾಹನ ಮಾಲಕರು ನಾಯಿಯನ್ನ ಶಪಿಸ್ತಾ ಇದ್ರೆ, ಶ್ವಾನ ಪ್ರೇಮಿಗಳು ಅಯ್ಯೋ ನಾಯಿಗೆ ಕಾರಿನ ಮಾಲಕನ ಮೇಲೇನೋ ದ್ವೇಷ ಇತ್ತೇನು ಎಂದು ಹೇಳಿದಾರಂತೆ. ಅಸಲಿ ಕಥೆ ಏನಪ್ಪಾ ಅಂದ್ರೆ, ನಾಯಿಯೊಂದು ಅಟ್ಟಾಡಿಸಿಕೊಂಡು ಬಂದ ಇಲಿಯೊಂದು ವಾಹನದ ಬಂಪರ್ ಒಳಗೆ ಹೋಗಿ ಜೀವ ಭಯದಿಂದ ಅವಿತು ಕುಳಿತಿತ್ತು. ಆದ್ರೆ ಅದನ್ನ ಹಿಡಿಯದೆ ಬಿಡಲಾರೆ ಎಂದು ಹಠ ತೊಟ್ಟಿದ್ದ ನಾಯಿ ಬಂಪರ್ ಪುಡಿ ಮಾಡಿ ಅಂತೂ ಇಂತೂ ಕೊನೆಗೂ ಇಲಿಯನ್ನ ಕಚ್ಚಿ ಹಿಡಿದುಕೊಂಡೇ ಹೋಯಿತು. अरे